ಅವೆಲ್ಲವೂ ಆ ಎಜುಕೇಷನ್ ಆ್ಯಕ್ಟಿನ ರೂಲ್ಸ್ನ ಅನುಸರಿಸಲೇಬೇಕು. ಅದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಆ್ಯಕ್ಟ್ ಪ್ರಕಾರ ನಾವು ಯಾವುದೇ ರಿಲಿಜಿಯಸ್ ಬುಕ್ಸ್ನ ಎಜುಕೇಷನ್ ಒಳಗಡೆ ತರಕ್ಕೆ ಬರಲ್ಲ. ಆ ಕಾರಣದಿಂದ ಅಲ್ಲಿ ಬಂದಿದ್ದು ಬೈಬಲ್ನನ್ನು ಅವರ ವೆಬ್ಸೈಟಲ್ಲೇ ಸ್ಪಷ್ಟವಾಗಿ ಹೇಳಿದರೆ ಬೈಬಲ್ನ ಒಪ್ಕೊಳ್ಳುವಂಥ ನಮ್ಮ ಶಾಲೆಗೆ ಬರಬೇಕು, ಬೈಬಲ್ನನ್ನು ದಿನ ಬೆಳಗ್ಗೆ ಕ್ಯಾರಿ ಮಾಡಬೇಕು, ಪ್ರಾರ್ಥನೆ ಟೈಮಲ್ಲಿ ಬೈಬಲ್ಲು ಅವರ ಬ್ಯಾಗ್ ಅವ್ರ ಕೈಯಲ್ಲಿ ಇರಬೇಕು. ಈ ಥರದ ಒಂದಷ್ಟು ಮಾಡಿದ ಕಾರಣಕ್ಕೋಸ್ಕರ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಇದೇ ಥರ ಬೇರೆ ಬೇರೆ ಕಾಲೇಜ್ ಸ್ಕೂಲ್ಸಲ್ಲೂ ಕ್ರಿಶ್ಚಿಯನ್ ಸ್ಕೂಲ್ಸಲ್ಲಿ ಮಾಡ್ತಿದ್ದಾರೆ ಅಂತ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳು ಅಂಥವು ಯಾವುದೇ ಕಂಪ್ಲೇಂಟ್ ಬಂದರೂ ವಿಲ್ ಲುಕ್ ಇನ್ ಟು ಇಟ್. ಬಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ಅದು ಫ್ರೀಡಮ್ ಇಲ್ವಾ ಅಂತ? ಯಾವುದೇ ಕರಿಕ್ಯುಲಮ್ಮು ಸಿಲೆಬಸ್ಗೆ ಯಾವುದೇ ಥರವಾದಂಥ ಫ್ರೀಡಮ್ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಫ್ರೀಡಮ್ ಇದೆ. ಈಗ ಅಲ್ಲಿ ಕೆಲವು ಕಡೆ ಕ್ರಿಶ್ಚಿಯನ್ ಸ್ಕೂಲ್ ಅವ್ರದ್ದು ಕ್ಯಾಟೆಕಿಸಮ್ ಅಂತ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ, ಅದಕ್ಕೆ ಏನಾದರೂ ಖಂಡಿತ ತಪ್ಪು. ಯಾವ್ಯಾವ ಶಾಲೆಗಳು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದೆಯೋ ಆ ಶಾಲೆಗಳಲ್ಲಿ ನೀವು ರಿಲಿಜಿಯಸ್ ಪ್ರಾಕ್ಟೀಸಸ್ನ ಮತ್ತು ರಿಲಿಜಿಯಸ್ ಬುಕ್ಸ್ನ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಕ್ಕೆ ಬರಲ್ಲ. ಯೇಸು ಬಗ್ಗೆ ಹೇಳೋದು ಬೇರೆ ಪ್ರಶ್ನೆ. ನಾವು ವಿವೇಕಾನಂದರ ಬಗ್ಗೆ ಹೇಳ್ದಂಗೆ ಯೇಸು ಬಗ್ಗೆ ಹೇಳ್ಬೋದು. ಧರ್ಮಗಳು ಎಲ್ಲ ಧರ್ಮಗಳ ಬಗ್ಗೆ ಹೇಳುವಾಗ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಈ ಥರದ್ದು ಒಂದು ಧರ್ಮ ಇದೆ ಅಂತ ಹೇಳೋದು ತಪ್ಪಲ್ಲ. ಆದರೆ ಧರ್ಮದ ಆಚರಣೆಯಲ್ಲಿ ಮಾಡಿಸೋದಕ್ಕೆ ಯಾರು ಮತ್ತು ಯಾವುದೇ ಮತ್ತು ನಮ್ಮ ಕ್ಲಿಯರಿಟಿ ಬೈಬಲ್ ಮತ್ತು ಕುರಾನ್ ಈಸ್ ರಿಲಿಜಿಯಸ್ ಬುಕ್ಸ್. ಈವನ್ ಭಗವದ್ಗೀತೆ ಇಲ್ಲ, ಭಗವದ್ಗೀತೆ ರಿಲಿಜಿಯಸ್ ಬುಕ್ ಅಲ್ಲ. ಅಲ್ಲಿ ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಹೇಳಲ್ಲ ಭಗವದ್ಗೀತೆ. ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನ ಅಷ್ಟೇ ಹೇಳುತ್ತೆ. ಇಲ್ಲಿ ನೀವು ಬೈಬಲ್ನಲ್ಲಿ ಯೇಸುವಿನ ನಂಬಬೇಕು, ಯೇಸುವಿನ ರಕ್ಷಣೆ ಮಾಡ್ತಾನೆ, ಈ ಥರದ ಬರುತ್ತೆ. ಎಲ್ಲ ಭಗವದ್ಗೀತೆಯಲ್ಲಿ ನೀನು ನಂಬೋದ್ರೆ ಮಾತ್ರ ನೀನು ಹಿಂದೂ ಅಂತ ಎಲ್ಲೂ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಕ್ರಿಶ್ಚಿಯನ್ ಆಗ್ಬೇಕಾದ್ರೆ ಬೈಬಲ್ ನಂಬಬೇಕು ಅಂತ ಹೇಳುತ್ತೆ, ಬೈಬಲಲ್ಲಿ ಹೇಳುತ್ತೆ. ಬೈಬಲ್ ನಮ್ಮದೇ ಇರೋರ ಬಗ್ಗೆನೂ ಮಾತಾಡುತ್ತೆ. ಬಟ್ ಭಗವದ್ಗೀತೆ ಈ ಭಗವದ್ಗೀತೆಯ ವಿಚಾರವನ್ನು ನಮ್ಮದೇ ಇರೋರ ಬಗ್ಗೆ ಎಲ್ಲೂ ಮಾತಾಡುತ್ತೆ. ಯಾವತ್ತೂ ನಾವು ಕಂಪೇರ್ ಮಾಡುವಂಥದ್ದು ಭಗವದ್ಗೀತೆ ಕೆನಾಟ್ ಬಿ ಕಂಪೇರ್ಡ್ ಟು ಎನಿ ರಿಲಿಜನ್ ಬಿಕಾಸ್ ಇಟ್ ಇಸ್ ನಾಟ್ ಎ ರಿಲಿಜಿಯಸ್.